ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 2 ದಿನಗಳ ಕಾಲ MSRS ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಮತ್ತು ಕೌಶಲ್ಯ ಜೀವನ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವಿದ್ಯಾರ್ಥಿಗಳ ಮಹಿಳೆಯರ ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡಿ ತರಬೇತಿ ಶಿಬಿರಗಳನ್ನು ನಡೆಸುತ್ತಿರುವುದು ಒಳ್ಳೆಯ ವಿಚಾರ. ಕೇವಲ ಶುಭ ಕಾರ್ಯಗಳಿಗೆ ಸೀಮಿತವಾಗುವ ಸಮುದಾಯ ಭವನವೊಂದನ್ನು ಸಮಾಜದ ಅಭಿವೃದ್ಧಿಗೆ ಹೇಗೆ ಸದ್ವಿನಿಯೋಗ ಮಾಡಬಹುದು ಎಂಬುದಕ್ಕೆ ಉದಾಹರಣೆಯಾಗಿ ನಿಲ್ಲುವ ಈ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಕುಂತಳ ನಗರದ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಶುಕ್ರವಾರ ಟ್ರಸ್ಟ್ನ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಶಿರ್ವ MSRS ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಕೌಶಲ್ಯಾಭಿವೃದ್ಧಿ ಮತ್ತು ವೃತ್ತಿಜೀವನ ಅಭಿವೃದ್ಧಿ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಶಿರ್ವ ವಿದ್ಯಾವರ್ತಕ ಸಂಘದ ಆಡಳಿತ ಅಧಿಕಾರಿ ಪ್ರೊಫೆಸರ್ ಭಾಸ್ಕರ್ ಶೆಟ್ಟಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಒತ್ತು ನೀಡುವುದು ಅತ್ಯಗತ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಉಡುಪಿ ಭಗವಾನ್ ನಿತ್ಯಾನಂದ ಮಂದಿರದ ಅಧ್ಯಕ್ಷ ದಿವಾಕರ್ ಶೆಟ್ಟಿ ಅವರನ್ನ ಟ್ರಸ್ಟ್ನ ವತಿಯಿಂದ ಗೌರವಿಸಲಾಯಿತು. ಶಾಸಕ ಲಾಲಾಜಿ ಆರ್ ಮೆಂಡನ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಟ್ಟ ರತ್ನಾಕರ್ ಹೆಗ್ಡೆ, ನಿತ್ಯಾನಂದ ವಿದ್ಯಾಕೇಂದ್ರ ಟ್ರಸ್ಟಿ ಪತ್ರಕರ್ತ ಮೋಹನ್ ಚಂದ್ರ ನಂಬ್ಯಾರ್, ಶಿರ್ವ MSRS ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಮಂಜುನಾಥ್ ಕೆಜಿ, ಉಡುಪಿ ಗ್ರಾಮೀಣ ಬಂಟರ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ HP ಶೆಟ್ಟಿ, ಸಂಘದ ಟ್ರಸ್ಟಿ ರಮೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ, ಎಲ್ಲ ಟ್ರಸ್ಟೀಸ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ನಮ್ಮ ವೇದಿಕೆಯಲ್ಲಿ ಕೂಡ ತರಬೇತಿಯನ್ನು ಕೊಡಬೇಕು. ಇವತ್ತು ಇಂಟರ್ವ್ಯೂ ಮಾಡಿದಾಗ, ಈಗ ಬೇರೆ ಕಡೆ ಎಲ್ಲ ಹೋದಾಗ ಗೊತ್ತಾಗ್ಬೋದು, ನಮ್ಮಲ್ಲಿ ಸ್ವಲ್ಪ ಭಾಷಾ ಜ್ಞಾನ ಕಡಿಮೆ ಇದೆ ಅಂತ ಇಂಟರ್ವ್ಯೂ ಹೋದವರ ಅನಿಸಿಕೆ. ಶಾಲೆಯಲ್ಲಿ 625ಕ್ಕೆ 625 ಅಂಕ ತಗೊಳ್ತಾರೆ, ಆದರೆ ಅದು ನೀವು ಕಲಿತದ್ದು ಮಾತ್ರ. ಆದರೆ ಮುಖಾಮುಖಿಯಾಗಿ ನೀವು ಇಂಟರ್ವ್ಯೂ ಅಥವಾ ಜಾಬ್ಗೆ ಹೋದಾಗ ಫೇಸ್ ಮಾಡುವಾಗ ಅದು ಅಷ್ಟೊಂದು ಗುಣಾತ್ಮಕವಾದ ಫಲಿತಾಂಶ ಬರುವುದಿಲ್ಲ ಅಂತೇಳಿ ಹೆಚ್ಚಿನವರ ಅನಿಸಿಕೆ. ಬಹುಶಃ ಅದಕ್ಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ನಮಗೆ ಅದಕ್ಕೆ ಸಿದ್ಧತೆ ಕೊಡಬೇಕು. ಇವತ್ತು ಸನ್ಮಾನ್ಯ ನಮ್ಮ ದೇಶದ ಒಬ್ಬ ಪ್ರಭಾವಿ ಮತ್ತು ಜಗತ್ತು ಇವತ್ತು ಕೊಂಡಾಡುವಂಥ ರೀತಿಯ ಒಬ್ಬ ಪ್ರಧಾನಿಯಾಗಿ ಸಿಕ್ಕಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆ ಕೂಡ ಯುವ ಜನಾಂಗಕ್ಕೆ ಅವರ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ 150 ಮಹಿಳೆಯರಿಗೆ ನಾವು ಒಂದು ದಿವಸದ ಕಾರ್ಯಕ್ರಮ, 100 ಯುವಕರಿಗೆ ಮತ್ತು ಯುವತಿಯರಿಗೆ 1 ತಿಂಗಳ 5 ತಿಂಗಳು ನಾವು ಡಿಜಿಟಲ್ ಲಿಟ್ರಸಿ ಟ್ರೈನಿಂಗ್, ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ 1 ತಿಂಗಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ಥರ ಜಾಬ್ ಫೇರ್ ಮಾಡಿ ಸುಮಾರು 500ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಸುಮಾರು 24 ಕಂಪನಿಗಳು ಬಂದು ಸಿಲೆಕ್ಟ್ ಮಾಡಿ ಅವರಿಗೆ ಜಾಬ್ ಸಿಕ್ಕಿರೋದು ಬಹಳ ನಮಗೆ ಸಂತೋಷ ಆಗಿದೆ. 2ನೇ ದಿನ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಂಬೈ ಆರ್ಗಾನಿಕ್ ಇಂಡಸ್ಟ್ರೀಸ್ ಗ್ರೂಪ್ನ CMD ಆನಂದ್ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಬಳಿಕ ಮಾತನಾಡಿದ ಅವರು, ಕಳೆದ 1 ವರ್ಷಗಳಿಂದ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಯುವಕರಿಗೆ, ಮಹಿಳೆಯರಿಗೆ ಸ್ಕಿಲ್ ಡೆವಲಪ್ಮೆಂಟ್ನ ಟ್ರೈನಿಂಗ್ ಕಾರ್ಯಕ್ರಮ ಒಂದು ವಿಶಿಷ್ಟ ಮತ್ತು ವಿನೂತನ ರೀತಿಯಲ್ಲಿ ನಡೆಯುತ್ತಿದೆ ಎಂದರು. ಸಮಾರೋಪ ಸಮಾರಂಭದಲ್ಲಿ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ವರ್ಲ್ಡ್ ಬಂಟ್ ಸಂಘದ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಸಭಾಭವನದೊಟ್ಟಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರುವುದು ಒಂದು ಒಳ್ಳೆಯ ಆಲೋಚನೆ ಮತ್ತು ಇಲ್ಲಿ ನಡೆಯುವ ನಿರಂತರ ಕಾರ್ಯಕ್ರಮಗಳನ್ನು ನೋಡಿ ನಾವೆಲ್ಲ ಆಶ್ಚರ್ಯಪಟ್ಟಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಆನಂದ್ ಶೆಟ್ಟಿ ಅವರನ್ನ ಸಂಸ್ಥೆಯ ಟ್ರಸ್ಟ್ಗಳು ಸೇರಿ ಸನ್ಮಾನಿಸಿದರು. ಮುಖ್ಯ ಅತಿಥಿಗಳಾಗಿ ತೋನ್ಸೆ ಶಂಭು ಶೆಟ್ಟಿ, ಮಂಗಳೂರು ಪ್ಲಾನಿಂಗ್ ಸಿಸ್ಟಮ್ನ ಶ್ರೀಕೃಷ್ಣ ಶೆಟ್ಟಿ, ಟ್ರಸ್ಟಿಯವರಾದ ರಮೇಶ್ ಶೆಟ್ಟಿ, ಡಾಕ್ಟರ್ HP ಶೆಟ್ಟಿ, ಹೇಮಂತ್ ಶೆಟ್ಟಿ, ಸತೀಶ್ ಶೆಟ್ಟಿ ಮಣಿಪುರ, ದಯಾನಂದ್ ಶೆಟ್ಟಿ ಕಲ್ಮಂಜೆ, ಹರೀಂದ್ರ ಹೆಗ್ಡೆ ಕೊರಂಗ್ರಪಾಡಿ, ಸದಾನಂದ್ ಶೆಟ್ಟಿ ಮಾರ್ಪಳ್ಳಿ, ಶ್ರೀಮತಿ ರಂಜಿನಿ ಹೆಗ್ಡೆ ಬೆಳ್ಳೆ, ದಯಾನಂದ್ ಶೆಟ್ಟಿ ಬೆಳ್ಳೆ, ಸತೀಶ್ ಶೆಟ್ಟಿ ಬೆಳ್ಳೆ, ಶ್ರೀಮತಿ ಕೃಷ್ಣ ಶೆಟ್ಟಿ, ಶ್ರೀ ವಿಜಿತ್ ಶೆಟ್ಟಿ ಮೊದಲಾದವರು ವೇದಿಕೆಯಲ್ಲಿದ್ದರು. ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಅವರು ಕಳೆದ 1 ವರ್ಷ ನಡೆದ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಕಾರ್ಯಕ್ರಮ ನಿರೂಪಣೆ ಮಾಡಿ ವಂದಿಸಿದರು. ಅಶೋಕಣ್ಣ ಅಂತ ಒಬ್ಬರು ಚೈತನ್ಯಶೀಲ ವ್ಯಕ್ತಿ, ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ವ್ಯಕ್ತಿಗಳು ಭಾಳ ಅಪರೂಪ. ಇದು ನಮ್ಮ ಸಮಾಜದ ಮತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ. ಅವರ ಕಷ್ಟಕ್ಕೆ ಆ ಭಗವಂತ, ಅಂದರೆ ತುಂಬ ಕಷ್ಟ, ಸಂಘಟನೆ ಮಾಡಿದ್ರೆ ಮತ್ತೆ ಅರ್ಥ ಆಗ್ತದೆ. ಇವತ್ತು ಮೇಡಮ್ ಹೇಳ್ತಾಯಿದ್ರು 100-110 ಜನ ಇದ್ದಾರೆ, BA ಫೈನಲ್ ಇಯರ್ ಮತ್ತು BCom ಫೈನಲ್ ಇಯರ್ಲಿ. ಇವತ್ತು ಸುಮಾರು 65-70 ಮಕ್ಕಳಿದ್ದಾರೆ ಅಂತೇಳಿ. ಖಂಡಿತ ಹೇಳ್ತೇನೆ ಮಕ್ಕಳೇ, ನಿಮ್ಮ ಋಣ ನಮಗಿದೆ. ಆ ಶಾಲೆಯಲ್ಲಿ ನಾನು ಇರೋದ್ರಿಂದ ಹೇಳ್ತೇನೆ, ನೀವು ಏನಾದರೂ ಒಂದು ಈ ನಾಡಿನಲ್ಲಿ ದೊಡ್ಡ ಮಟ್ಟವನ್ನು ಮುಟ್ಟಿದಾಗ ಅಥವಾ ಒಂದು ಹೆಸರನ್ನು ಗಳಿಸಿದಾಗ, ನಥಿಂಗ್ ಈಸ್ ಇಂಪಾಸಿಬಲ್.
always. ಬೇಕು ಅಂತ ಆದರೆ there are certain things that we should know. We have to be prepared for a global employment ಅಲ್ವಾ. ಸೊ ಇದೆಲ್ಲ ಏನೋ ಸಣ್ಣ ಬೇಸಿಕ್ ಪಾಯಿಂಟ್ಸಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಖಂಡಿತ ಹೆಲ್ಪ್ ಆಗ್ತಿದೆ. ಸೊ ಇದು ಜಸ್ಟ್ ಬುಕ್ ನಾಲೆಜಲ್ಲಿ ನಾನು ಮಾಡ್ತಾ ಇಲ್ಲ. ಸೊ ಐ ಲಿವ್ಡ್, ಐ ವರ್ಕ್ಡ್, ಐ ಸ್ಟಡಿಡ್ ಅಬ್ರಾಡ್ ಫಾರ್ 15 years. ಸೆಕೆಂಡ್ ರೌಂಡಿಗೆ ಆಪ್ಟಿಟ್ಯೂಡ್ ನಂತರ ಸೆಲೆಕ್ಟ್ ಆದದ್ದು ಓನ್ಲಿ 32 ಸ್ಟೂಡೆಂಟ್ಸ್. ಎಷ್ಟು ಜನ ಬಿದ್ದೋದ್ರು? 151 ಇಂದ ಓನ್ಲಿ 32 ಗಾಟ್ ಸೆಲೆಕ್ಟೆಡ್ ಟು ದ ಸೆಕೆಂಡ್ ರೌಂಡ್. ಎಷ್ಟು? 120 ಕರೆಕ್ಟಾ? ಪ್ರಶ್ನೆ ಸ್ನಾನ ಮಾಡುವಾಗ ಥರ್ಡ್ ರೀಲ್, when you wash your fourth reel, fifth reel automatically comes. How? And the fifth reel what you watch is the reel which you want. Seconds, reels are seconds, correct?